ವಿಠಲ್ ಜೇಸಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಧನ್ಯಶ್ರೀ ಈ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನಿಯಾಗಿದ್ದಾಳೆ. ಈ ಮೂಲಕ ವಿಟ್ಲಕ್ಕೆ ಹೊಸ ಇತಿಹಾಸ ಬರೆದಿದ್ದಾಳೆ. ನಿರಂತರ 19 ವರ್ಷಗಳಿಂದ ವಿಠಲ್ ಜೇಸಿಸ್ 100% ಫಲಿತಾಂಶದ ಸಾಧನೆ ಮಾಡಿದ್ದು, ಈ ಬಾರಿಯೂ 100% ಫಲಿತಾಂಶದೊಂದಿಗೆ ಶಾಲೆಯ ಧನ್ಯಶ್ರೀ 625ರ ಸಾಧನೆ ಶಿಕ್ಷಣ ಸಂಸ್ಥೆಗೆ ಮತ್ತೊಂದು ಗರಿ ಮೂಡಿಸಿದೆ. ವಿಟ್ಲಪಟ್ಟಣ ವ್ಯಾಪ್ತಿಯ ರೇವತಿ ಕಾಂಪೌಂಡ್ನಲ್ಲಿರುವ ರವಿಪ್ರಕಾಶ್ ಮಣಿಪಾಲದಲ್ಲಿ ಉದಯವಾಣಿ ಪತ್ರಿಕೆ ಕಚೇರಿಯಲ್ಲಿ ಉದ್ಯೋಗಿ ತಾಯಿ ಮಮತಾ ಮಾಣಿಲ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ದಿನದ ಸುಮಾರು 5 ತಾಸನ್ನು ಕಠಿಣ ಅಭ್ಯಾಸಕ್ಕೆ ಮೀಸಲಿರಿಸಿದ್ದೆ. ಪರೀಕ್ಷೆಗೆ 3 ತಿಂಗಳು ಇದ್ದ ವೇಳೆ ಇನ್ನೂ ಹೆಚ್ಚು ಅಭ್ಯಾಸ ಮಾಡಿದ್ದೆ. ಅಪ್ಪ ಅಮ್ಮಂದಿರ ಬೆಂಬಲದೊಂದಿಗೆ ನಾನು ಕಲಿತ ವಿಠಲ್ ಜೇಸಿಸ್ ಶಾಲೆಯ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳ ಸಹಕಾರ ಸಾಧನೆಗೆ ಪೂರಕವಾಯಿತು ಎನ್ನುವ ಧನ್ಯಶ್ರೀ ಸಾಧನೆಗೆ ಧನ್ಯತೆ ಮೂಡಿದೆ. ಮುಂದೆ MBBS ಓದಿ ವೈದ್ಯ ಸೇವೆ ಮಾಡುವ ಆಸೆ ಇದೆ ಎಂದರು.